ಸಿಲೆಬಸ್ ಚೇಂಜ್ ಆಗ್ತಿದೆ, ಆದರೂ ಪರವಾಗಿಲ್ಲ. ಸೈನ್ಸು ಮ್ಯಾಥ್ಸು ಮುಂಚೆಗಿಂತ ಸ್ವಲ್ಪ ಕಷ್ಟ ಇದೆಯಂತೆ, ಆದರೂ ಪರವಾಗಿಲ್ಲ. ಸ್ಕೂಲ್ ಜೊತೆ ಈ ಸಬ್ಜೆಕ್ಟ್ಸ್ನ ಬೇರೆ ಯಾರಾದರೂ ಹೇಳ್ಕೊಟ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ. ಏನೇ ಆದರೂ ಪರವಾಗಿಲ್ಲ. ಸ್ಮಾರ್ಟ್ ಕ್ಲಾಸ್ ಇದೆಯಲ್ಲ. ಸ್ಪಂದನ ಪ್ರೆಸೆಂಟ್ಸ್ ಸ್ಮಾರ್ಟ್ ಕ್ಲಾಸ್, ಈಸಿಯೆಸ್ಟ್ ವೇ ಟು ಲರ್ನ್. ಮೊದಲಿಗೆ ನಮಸ್ಕಾರ ಹೇಳ್ತಾ ಇದ್ದೀನಿ. ಇವತ್ತು ನಮ್ಮ ಚಾನೆಲ್ ಅಲ್ಲಿ ಹೊಸ ಒಂದು ಸಂಶೋಧನೆ ಅಂತಾನೆ ಹೇಳ್ಬೋದು, ಅದಕ್ಕಿಂತ ಹೆಚ್ಚಾಗಿ ಮಕ್ಕಳಿಗೆ ಉಪಯೋಗವಾಗುವ ನಿಟ್ಟಿನಲ್ಲಿ ತರಬೇತಿ ಕೇಂದ್ರದ ಒಂದು ಮಾಧ್ಯಮದ ಮೂಲಕ ಅಭಿವ್ಯಕ್ತಪಡಿಸುವಂತ ಕಾರ್ಯಕ್ರಮ ಆರಂಭವಾಗ್ತಾ ಇದೆ. ಏನಂದ್ರೆ ಈಗಾಗಲೇ ಗೊತ್ತಿರಬಹುದು, ಸತತ 4 ವರ್ಷಗಳಿಂದ ಸ್ಮಾರ್ಟ್ ಕ್ಲಾಸ್ ಎಂಬ ತರಬೇತಿ ಕ್ಲಾಸ್ ಅನ್ನ ಇಲ್ಲಿ ಆಯೋಜನೆ ಮಾಡಲಾಗ್ತಾ ಇದೆ. ನಾಡಿನ 6 ಲಕ್ಷಕ್ಕೂ ಅಧಿಕ ವೀಕ್ಷಕರು ಇದರ ಒಂದು ಫಲವನ್ನ ಪಡ್ಕೊಂಡಿದ್ದಾರೆ. ವಿದ್ಯಾರ್ಥಿಗಳು ಇದರ ಫಲವನ್ನ ಪಡ್ಕೊಂಡಿರುವಂತದ್ದು. ಈಗಾಗಲೇ ಅದನ್ನ ನಾವು ಕಾರ್ಯವನ್ನ ಆರಂಭಿಸ್ತಾ ಇದ್ದೀವಿ. ಇದಕ್ಕೆ ಎಲ್ಲಾ ಕಡೆಯಿಂದ ಉತ್ತಮ ಸ್ಪಂದನೆ ಕೂಡ ಆರಂಭವಾಗಿದೆ, ಸಿಕ್ಕಿದೆ. ಇವತ್ತು ಅದರ ಒಂದು ಉದ್ಘಾಟನಾ ಕಾರ್ಯಕ್ರಮವನ್ನ ಇಟ್ಕೊಂಡಿದ್ದೀವಿ. ಮೊದಲಿಗೆ ಈ ನಿಟ್ಟಿನಲ್ಲಿ ನಾವು ಎಲ್ಲರನ್ನ, ಸಾಕಷ್ಟು ಅತಿಥಿಗಳು ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಜಾಯಿನ್ ಆಗಿದ್ದಾರೆ. ಅವರನ್ನ ಒಂದು ಮೊದಲಿಗೆ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಏನಂದ್ರೆ ಈಗಾಗಲೇ ನಮಗೆಲ್ಲರಿಗೂ ಗೊತ್ತಿರ್ಬೋದು, ವಿಧಾನಸಭಾ ಒಂದು ಎಲೆಕ್ಷನ್ ನಂತರ ಶಾಸಕರಾಗಿ ರಘುಪತಿ ಭಟ್ ಆಯ್ಕೆಯಾದ್ರು. ನಮ್ಮ ನಾಡಿನಲ್ಲಿ ಸಾಕಷ್ಟು ರೀತಿಯಲ್ಲಿ ಬೆಳವಣಿಗೆ ತರಲಿಕ್ಕೆ ಉತ್ತಮ ಪ್ರಯತ್ನವನ್ನ ಕೂಡ ನಡೆಸ್ತಿದ್ದಾರೆ. ನಮ್ಮ ಶಾಸಕರಾದಂತಹ ರಘುಪತಿ ಭಟ್ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ. ವೆಲ್ಕಮ್ ಸರ್. ಓಕೆ, ಅವರಿಗೆ ಹೂಗುಚ್ಛವನ್ನ ನೀಡಿ ಸ್ವಾಗತಿಸಬೇಕಾಗಿ ನಮ್ಮ ಒಂದು ತಂಡದಿಂದ ಕೇಳ್ಕೊತಿದ್ದೀವಿ. ಅದೇ ರೀತಿ ನಮ್ಮ ಈ ಒಂದು ಸ್ಮಾರ್ಟ್ ಕ್ಲಾಸ್ ಎಂಬ ಕಾರ್ಯಕ್ರಮಕ್ಕೆ ಸದಾ ಪ್ರೋತ್ಸಾಹ ಹಾಗೂ ಪ್ರಾಯೋಜಕತ್ವವನ್ನು ವಹಿಸಿಕೊಂಡು ಬರ್ತಾ ಇರುವಂತಹ ಸಿಂಡಿಕೇಟ್ ಬ್ಯಾಂಕ್ ಏನಿದೆ, ಅವರ ಜನರಲ್ ಮ್ಯಾನೇಜರ್ ಆಗಿರುವಂತಹ ಮಿಸ್ಟರ್ ಭಾಸ್ಕರ್ ಹಂದೆ ಅವರು ಕೂಡ ನಮ್ಮ ಜೊತೆ ಜಾಯಿನ್ ಆಗಿದ್ದಾರೆ. ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಿದ್ದೀವಿ. ಇದರ ಜೊತೆಗೆ ಡೆಪ್ಯೂಟಿ ಜನರಲ್ ಮ್ಯಾನೇಜರ್ ಆಗಿರುವಂತಹ ಮಿಸ್ಟರ್ ಹಿರೇಮಠ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಿದ್ದೀವಿ. ಇನ್ನು ಸದಾ ನಮ್ಮ ಜೊತೆಗೆ ನಮ್ಮ ಚಾನೆಲ್ ಅನ್ನ ಬೆಳವಣಿಗೆ ಮಾಡಬೇಕು, ಇದೆಲ್ಲ ಉದ್ದೇಶವನ್ನ ಸಂಸ್ಥೆ ಇಟ್ಕೊಂಡಿದೆ. ಅದೇ ರೀತಿ RSSನ ಪ್ರಾಂತ್ಯ ಸಹಕಾರಿ ಹಾಗೂ ಜೊತೆಗೆ MITಯ ಪ್ರಾಂಶುಪಾಲರು ಕೂಡ ನಮ್ಮ ಜೊತೆಗಿದ್ದಾರೆ. ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಿದ್ದೀನಿ. ವಾದಿರಾಜ್ ಭಟ್ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಇನ್ನು ಸ್ಪಂದನ ವಾಹಿನಿ ಅಂದ ತಕ್ಷಣ ಜನರಿಗೆ ಸಾಕಷ್ಟು ನಿರೀಕ್ಷೆಗಳಿರುತ್ತೆ. ಯಾವ ತರ ಕಾರ್ಯಕ್ರಮಗಳನ್ನ ಕೊಡಬೇಕು, ಕೊಡಬಾರ್ದು ಅನ್ನೋದನ್ನ ಜನರೇ ತೀರ್ಮಾನ ಮಾಡ್ತಾರೆ. ಆದ್ರೆ ಈ ಸಂಸ್ಥೆ ಮುನ್ನಡೆಸಬೇಕಾದ್ರೆ ಒಬ್ರು ವ್ಯಕ್ತಿ ನಮಗೆ ಬೇಕೇ ಬೇಕು. ಯಾಕಂದ್ರೆ ನಮ್ಮ ಸಂಸ್ಥೆಗೆ ಒಂದು ಬೆನ್ನೆಲುಬು ಅಂತ ಹೇಳ್ಬೋದು. ಸದಾ ನಮ್ಮ ಜೊತೆಗೆ ಎಲ್ಲಾ ರೀತಿಯ ಪ್ರೋತ್ಸಾಹಗಳನ್ನ, ಜೊತೆಗೆ ಎಲ್ಲಾ ರೀತಿಯ ಒಂದು ಏನಾಗಬೇಕು ಆಗಬೇಡ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಷಯಗಳನ್ನ ಸದಾ ನಮ್ಮ ಜೊತೆಗೆ ಚರ್ಚೆ ಮಾಡ್ತಾ ನಮ್ಮ ಎಲ್ಲ ಆಗು ಹೋಗುಗಳನ್ನ ನೋಡ್ಕೊಳ್ತಾ ಇರುವಂತಹ ಸ್ಪಂದನ ವಾಹಿನಿಯ MD ಆಗಿರುವಂತಹ ವಿಲಾಸ್ ನಾಯಕ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಿದ್ದೀನಿ. ನಮ್ಮ ಜನರಲ್ ಮ್ಯಾನೇಜರ್ ಆಗಿರುವ ಪೂನಂ ಅವರು ಸ್ವಾಗತ ಮಾಡಿದ್ದಾರೆ. ಅದೇ ರೀತಿ ನಿಮಗೆ ಗೊತ್ತಿರ್ಬೋದು, ಕೇವಲ MD ಇದ್ರೆ ಸಾಕಾಗಲ್ಲ, ಡೈರೆಕ್ಟರ್ ಕೂಡ ಬೇಕು. ನಮ್ಮ ಚಾನೆಲ್ನ ಡೈರೆಕ್ಟರ್ ಆಗಿರುವಂತಹ PG ನಾಯಕ್ ಹಾಗೂ ಅವರ ಶ್ರೀಮತಿ ಆಗಿರುವಂತಹ ವೀಣಾ ನಾಯಕ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಅವರನ್ನ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಿದ್ದೀವಿ. ಅದೇ ರೀತಿ ನಮ್ಮ ಕಾರ್ಯಕ್ರಮದಲ್ಲಿ ಸ್ಮಾರ್ಟ್ ಕ್ಲಾಸ್ ಯಾವ ತರ ನಡಿಬೇಕು, ಯಾವ ತರ ಅದನ್ನ ಬೆಳೆಸ್ಕೊಂಡು ಬರಬೇಕು, ಮಕ್ಕಳಿಗೆ ಏನೆಲ್ಲ ಬೇಕು ಬೇಡ ಅನ್ನೋದನ್ನ ಸೂಕ್ತ ರೀತಿಯಲ್ಲಿ ತಿಳಿಸ್ಕೊಡಕ್ಕೆ ಟೀಚರ್ ಆಗಿರುವಂತಹ ಮಿಸ್ಟರ್ ಕೃಷ್ಣಮೂರ್ತಿ ಅವರು ಕೂಡ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಅವರನ್ನು ಕೂಡ ಸ್ವಾಗತ ಮಾಡ್ತಿದ್ದೀವಿ. ಇನ್ನು ಯಾವುದೇ ಕಾರ್ಯಕ್ರಮಗಳು ನಿರ್ವಿಘ್ನವಾಗಿ ನಡಿಬೇಕಾದ್ರೆ, ಯಾಕಂದ್ರೆ ಈಗಾಗಲೇ 4 ವರ್ಷದಿಂದ ಈ ಕಾರ್ಯಕ್ರಮ ನಡ್ಕೊಂಡು ಬರ್ತಾ ಇದೆ. ಮಕ್ಕಳು ಕೂಡ ಇದರ ಒಂದು ಎಲ್ಲ ರೀತಿಯ ಫಲವನ್ನ ಪಡ್ಕೊಂತಾ ಇದ್ದಾರೆ. ಮತ್ತೆ ಈ ಒಂದು ಕಾರ್ಯಕ್ರಮ ಸ್ಪಂದನ ವಾಹಿನಿ ಮೂಲಕ ಆರಂಭಗೊಳ್ತಾ ಇರುವ ನಿಟ್ಟಿನಲ್ಲಿ ಯಾವುದೇ ಕಾರ್ಯಕ್ರಮಗಳು ಅಡೆತಡೆಗಳಿಲ್ಲದೆ ಸುಸೂತ್ರವಾಗಿ ನಡಿಬೇಕಾದ್ರೆ ಒಂದು ಉದ್ಘಾಟನಾ ಕಾರ್ಯಕ್ರಮ ಅಂತ ಇರಲೇಬೇಕು. ದೀಪ ಬೆಳಗಿಸುವ ಮೂಲಕ ಇವತ್ತು ಕಾರ್ಯಕ್ರಮವನ್ನ ಆರಂಭಿಸ್ತಾ ಇದ್ದೀವಿ. ನಮ್ಮ ಶಾಸಕರು ಹಾಗೆ ಇಲ್ಲಿ ನೆರೆದಂತಹ ಪ್ರತಿಯೊಬ್ಬರು ಅತಿಥಿಗಳು ಈ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಬೇಕಾಗಿ ಕೇಳ್ಕೊಳ್ತಿದ್ದೀವಿ.
ಜ್ಯೋತಿ ಬೆಳಗ್ತಾ ಇದೆ. ಖಂಡಿತ ನಮ್ಮ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗುತ್ತೆ ಅನ್ನೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಇನ್ನು ಈ ಒಂದು ಸ್ಮಾರ್ಟ್ ಕ್ಲಾಸ್ ಎಂಬ ತರಬೇತಿ ಶಿಕ್ಷಣ ಏನಿದೆ, ಇದನ್ನ 4 ವರ್ಷದಿಂದ ನಡೆಸ್ತಾ ಇರುವ ನಿಟ್ಟಿನಲ್ಲಿ ಮಕ್ಕಳು ಪದೇ ಪದೇ ಇದು ಬೇಕು ಅಂತ ಇದ್ದಾರೆ. ಈ ಕ್ಲಾಸ್ ನಮಗೆ ಅವಶ್ಯಕತೆ ಇದೆ ಅನ್ನೋದನ್ನ ಕೂಡ ಈಗಾಗಲೇ ತಿಳಿಸ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ನಮ್ಮ ಸಂಸ್ಥೆಯ ಒಂದು MD ಆಗಿರುವಂತಹ ವಿಲಾಸ್ ನಾಯಕ್ ಅವರು ಇದ್ರ ಕುರಿತಾಗಿ ಒಂದಷ್ಟು ಮಾತುಗಳನ್ನ ಹೇಳಬೇಕಾಗಿ ಕೇಳ್ಕೊಂತೀವಿ. ಪ್ರಿಯ ವೀಕ್ಷಕರೇ, ಈ ಒಂದು ಕಾರ್ಯಕ್ರಮಕ್ಕೆ ನೆರೆದಿರುವಂಥ ಎಲ್ಲ ಹಿರಿಯರೇ, ಸ್ಪಂದನ ಸ್ಮಾರ್ಟ್ ಕ್ಲಾಸ್ ಎಂಬ ಕಾನ್ಸೆಪ್ಟು 4 ವರ್ಷ ಹಿಂದೆ ಸಿಂಡಿಕೇಟ್ ಬ್ಯಾಂಕಿನ ಒಂದು ಪ್ರಾಯೋಜಕತ್ವದೊಂದಿಗೆ ಪ್ರಾರಂಭ ಆಯಿತು. ಇದು ಪ್ರಾರಂಭ ಆಗಬೇಕಾದ್ರೆ ಒಂದು ಮುಖ್ಯವಾದಂಥ ಕಾರಣ ಏನಪ್ಪ ಅಂತ ಹೇಳಿದ್ರೆ, 4 ವರ್ಷದ ಹಿಂದೆ ಸಿಲೆಬಸ್ಸು ಸ್ಟೇಟ್ ಸಿಲೆಬಸ್ಸನ್ನು ಸೆಂಟ್ರಲ್ CBSE ಸಿಲೆಬಸ್ಸಿಗೆ ಅಪ್ಗ್ರೇಡ್ ಮಾಡಬೇಕು ಅನ್ನೋ ರೀತಿಯಲ್ಲಿ ಇಡೀ ಸಿಲೆಬಸ್ ಚೇಂಜ್ ಆಯಿತು. ಸಿಲೆಬಸ್ ಚೇಂಜ್ ಆದಾಗ ಅಲ್ಲಿರುವಂಥ ರೂರಲ್ ಏರಿಯಾಸ್ಗಳಲ್ಲಿರುವಂಥ ಟೀಚರ್ಸ್ಗಳಿಗಾಗಲಿ, ಅಲ್ಲಿರುವಂಥ ರಿಸೋರ್ಸಸ್ಗಳಿಗಾಗಲಿ ಆ ಸಿಲೆಬಸ್ಸನ್ನು ಕೋಪಪ್ ಮಾಡಿ ಟೀಚ್ ಮಾಡೋ ಅಂಥ ಒಂದು ಕೇಪಬಿಲಿಟೀಸ್ಗಳು ಸ್ವಲ್ಪ ಕಮ್ಮಿ ಇತ್ತು. ಮತ್ತು ಆ ಬಗ್ಗೆ ಟ್ರೈನಿಂಗ್ಗಳು ಅಷ್ಟು ಆಗಿರಲಿಲ್ಲ ಆ ಸಮಯದಲ್ಲಿ. ಸೊ ಅದಕ್ಕೋಸ್ಕರ ನಾವು ಸ್ಪಂದನದಿಂದ ಯೋಚನೆ ಮಾಡಿದ್ವಿ. ರಾಜೇಂದ್ರ ಭಟ್ ಅವರ ನೇತೃತ್ವದಲ್ಲಿ ಒಂದು ತಂಡ ಆಯಿತು. 36 ಟೀಚರ್ಸ್ಗಳ ಈ ತಂಡ ಆಗಿನ ಸಿಲೆಬಸ್ಸನ್ನು ಪ್ರತಿ ಹಂತವಾಗಿ ಎಕ್ಸ್ಪರ್ಟ್ಸ್ಗಳನ್ನು ಕರೆದು ಲೈವ್ ಕ್ಲಾಸಸ್ಸನ್ನು ಮಾಡುವ ಮುಖಾಂತರ ಮಕ್ಕಳಿಗೆ ಆ ಸಿಲೆಬಸ್ ಈಸಿ ಅನ್ನೋ ರೀತಿಯಲ್ಲಿ ಟೀಚಿಂಗನ್ನು ಮಾಡಿದರು. ಆ ಟೀಚಿಂಗಿಂದಾಗಿ ಹಲವಾರು ಕಡೆ, ಎಸ್ಪೆಷಲಿ ನಗರದಂಥ ಒಂದು ಪ್ರದೇಶದಲ್ಲಿ ನಮಗೆ ರೆಸ್ಪಾನ್ಸ್ ಸಿಕ್ಕಿದ್ದು. ಅಲ್ಲಿ 26% ಪಾಸಿಂಗ್ ಪರ್ಸೆಂಟೇಜ್ ಇದ್ದಂಥ ಒಂದು ಶಾಲೆಯಲ್ಲೇ TV ಇನ್ಸ್ಟಾಲ್ ಮಾಡಿಬಿಟ್ಟು ಡೈಲಿ ಸಾಯಂಕಾಲ ಅಲ್ಲಿಯ ಟೀಚರ್ಸ್ಗಳು ಮಕ್ಕಳನ್ನು ಕೂರಿಸಿ ನಮ್ಮ ಸ್ಮಾರ್ಟ್ ಕ್ಲಾಸನ್ನು ತೋರಿಸ್ತಾ ಇದ್ರು. ಅಲ್ಲಿ 100% ಪಾಸಿಂಗ್ ಆಯ್ತು ಆ ವರ್ಷ. ಅದನ್ನು ಆಗದ ಮಿನಿಸ್ಟರ್ ಆದಂಥ ಕಿಮ್ಮಣ್ಣೆ ರತ್ನಾಕರ್ ಅವರು ಹೆಮ್ಮೆಯಿಂದ ಹೇಳ್ಕೊಳ್ತಾರೆ. ಈ ರೀತಿಯ ಒಂದು ಕಾರ್ಯಕ್ರಮ ಪ್ರತಿ ವರ್ಷ ನಡಿಬೇಕು ಅನ್ನೋಂಥ ಆಲೋಚನೆಯಿಂದ, ಪ್ರತಿ ಶಾಲೆಗಳಲ್ಲೂ ಇದು ಮುಟ್ಟಬೇಕು ಅನ್ನೋಂಥ ಆಲೋಚನೆಯಿಂದ ಈ ಸ್ಪಂದನ ಸ್ಮಾರ್ಟ್ ಕ್ಲಾಸ್ ನಡೀತಾ ಇದೆ. ಅದಕ್ಕೆ ಹಲವಾರು ಟೀಚರ್ಸ್ಗಳು ಅವರ ಎಕ್ಸ್ಪರ್ಟೀಸನ್ನು ನಮ್ಮೊಂದಿಗೆ ಈ ಮೀಡಿಯಾದ ಮುಖಾಂತರ ಶೇರ್ ಮಾಡಿಕೊಳ್ಳುವ ಮುಖಾಂತರ ಎಲ್ಲ ಮಕ್ಕಳಿಗೆ ಪಾಠವನ್ನು ಹೇಳ್ಕೊಡ್ತಾ ಇದ್ದಾರೆ. ಮತ್ತು ಇವತ್ತು ನಾವು ಮಾಡಬೇಕಾಗಿರುವಂಥದ್ದು, ಈಗ ವಾಪಸ್ ಸ್ವಲ್ಪ ಸಿಲೆಬಸ್ ಅಪ್ಗ್ರೇಡ್ ಆಗಿದೆ. ನಮಗೆಲ್ಲ ಗೊತ್ತಿರೋ ಹಾಗೆ ಈ ಅಪ್ಗ್ರೇಡೆಡ್ ಸಿಲೆಬಸ್ಸನ್ನು ನಾವು ಇವತ್ತು ಮಕ್ಕಳ ಮುಂದೆ ಪಾಠವನ್ನು ಮಾಡಬೇಕು. ಅದಕ್ಕೆ 5 ರಿಂದ 6 ಸಾಯಂಕಾಲ ಸ್ಪಂದನ ವಾಹಿನಿಯಲ್ಲಿ ಎಲ್ಲ ಸಬ್ಜೆಕ್ಟ್ಗಳನ್ನು, 10th ಸ್ಟ್ಯಾಂಡರ್ಡಿನ ಎಲ್ಲ ಸಬ್ಜೆಕ್ಟ್ಗಳನ್ನು ಅದರ್ ದೆನ್ ಲ್ಯಾಂಗ್ವೇಜಸ್ ನಾವು ಸ್ಮಾರ್ಟ್ ಕ್ಲಾಸಿನ ಮುಖಾಂತರ ನಾವು ಇದನ್ನು ಮಾಡ್ತಾ ಇದ್ದೀವಿ. ಇದಕ್ಕೆ ಕೈ ಜೋಡಿಸುವಂಥ ಹಲವಾರು ಹಿರಿಯರಿದ್ದಾರೆ. ಹಲವಾರು ಸಿಂಡಿಕೇಟ್ ಬ್ಯಾಂಕ್ ನಮಗೆ ಈ ಬಗ್ಗೆ ತುಂಬ ಸಹಕಾರವನ್ನು ಕೊಡ್ತಾ ಇದೆ. ಅದರಿಂದ ಮಕ್ಕಳು ಇದರ ಪ್ರಯೋಜನವನ್ನು ಪಡಿಬೇಕು. ಅದೇ ರೀತಿ ನಮ್ಮ ಸ್ಟೇಟ್, ಅದೇ ರೀತಿ ಉಡುಪಿ, ಇದರ ಪಾಸಿಂಗ್ ಪರ್ಸೆಂಟೇಜ್ 10th ಸ್ಟ್ಯಾಂಡರ್ಡಲ್ಲಿ 100% ಆಗಬೇಕು ಅನ್ನೋ ಒಂದು ಆಶೆಯೊಂದಿಗೆ ನಾವು ಸಿಂಡಿಕೇಟ್ ಬ್ಯಾಂಕ್ ಪ್ರಾಯೋಜಿತ ಈ ಒಂದು ಸ್ಮಾರ್ಟ್ ಕ್ಲಾಸನ್ನು ಚಾಲನೆ ಕೊಡ್ತಾ ಇದ್ದೀವಿ. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಕೇವಲ ಒಂದು ಮಾತಿನ ಮೂಲಕ ನಮಗೆ ಏನನ್ನು ಅರ್ಥ ಮಾಡಿಕೊಳ್ಳಕ್ಕೆ ಖಂಡಿತ ಸಾಧ್ಯ ಇಲ್ಲ. ಸ್ವತಃ ಇದರ ಒಂದು ಉಪಯೋಗವನ್ನ ಮಕ್ಕಳು ಪಡ್ಕೊಂಡಿದ್ದಾರೆ. ಇದರ ಬಗ್ಗೆ ಒಂದು ಚಿಕ್ಕದ ಒಂದು ತುಣುಕು ನಮ್ಮ ಜೊತೆಗಿದೆ, ಅದನ್ನ ನೋಡ್ಕೊಂಡು ಬರೋಣ ಬನ್ನಿ. The cord that stroke was almost 3 years back. It was to introduce a new TV channel, not just a channel. It was to relive, to do new things with existing technology, to connect cultures and many more. Thus, Hanuman Group of Concerns launched a new TV channel, the first of its kind and the first HD TV channel in the state. ಸ್ಪಂದನ, ನಿಮ್ಮೊಂದಿಗೆ ಪ್ರತಿ ಕ್ಷಣ. With innovative ideas, creative concepts, impact creating reports and shows, Spandana TV, with the desire to execute a CSR activity, launched a brand new concept. ಎಸ್ಎಸ್ಎಲ್ಸಿ ಮಕ್ಕಳ ಹಿತದೃಷ್ಟಿಯಿಂದ ಸ್ಪಂದನ ವಾಹಿನಿ ಕಳೆದ 4 ವರ್ಷದಿಂದ ಸ್ಮಾರ್ಟ್ ಕ್ಲಾಸ್ ಎಂಬ ತರಬೇತಿ ಕ್ಲಾಸ್ ಅನ್ನು ಆರಂಭಿಸಿದ್ದು ರಾಜ್ಯದ ಸ್ಪಂದನ ವಾಹಿನಿ ವೀಕ್ಷಕರ ಮೆಚ್ಚುಗೆ ಗಳಿಸುವಲ್ಲಿ ಯಶಸ್ವಿಯಾಗಿದೆ. ಸ್ಪಂದನ ಸ್ಮಾರ್ಟ್ ಕ್ಲಾಸ್ಗಳನ್ನ ಕೇಳ್ತಿರೋ ಎಲ್ಲ ವೀಕ್ಷಕರಿಗೆ ಇನ್ನೂ ಸ್ವಲ್ಪ ಇಂಟ್ರೆಸ್ಟಿಂಗ್ ಮಾಡ್ಕೊಳ್ಳೋಕೆ ನಾನೊಂದು ಇಷ್ಟಪಡ್ತೀನಿ. ಇದ್ರಲ್ಲಿ ನಾನು ನಿಮಗೆ ಪ್ರತಿ ಬ್ರೇಕ್ಗಿಂತ ಮುಂಚೆ ಒಂದು ಸಣ್ಣ ಪ್ರಶ್ನೆಗಳನ್ನು ಮುಂದೆ ಇಡ್ತೀನಿ. ಸ್ಮಾರ್ಟ್ ಕ್ಲಾಸ್ ಅಂದ್ರೇನು?
ಟಿವಿ ಮೂಲಕ SSLC ವಿದ್ಯಾರ್ಥಿಗಳಿಗೆ ಮ್ಯಾಥ್ಸ್ ಮತ್ತು ಸೈನ್ಸ್ ಕಲಿಸುವುದು ಯಾಕೆ? 6 ಲಕ್ಷ ವೀಕ್ಷಕರನ್ನ ಹೊಂದಿರೋ ಸ್ಪಂದನ ವಾಹಿನಿ ಪ್ರತಿ ಸೋಮವಾರದಿಂದ ಶನಿವಾರ ಸಂಜೆ 6 ರಿಂದ 7 ಗಂಟೆಯವರೆಗೆ ಪರಿಣಿತ ಶಿಕ್ಷಕರಿಂದ ಗಣಿತ ಹಾಗೂ ವಿಜ್ಞಾನ ವಿಭಾಗದಲ್ಲಿ ಮಕ್ಕಳಿಗೆ ತರಬೇತಿಯನ್ನ ನೀಡುತ್ತಿದ್ದಾರೆ. ನಮ್ಮ ಈ ಟೆರೆಸ್ಟ್ರಿಯಲ್ ಚಾನೆಲ್ಸ್ಗಳನ್ನೇ ಉಪಯೋಗಿಸ್ಬಿಟ್ಟು ಈ ಥರ ಕ್ಲಾಸಸ್ಸನ್ನು ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನೋಂಥ ಒಂದು ಯೋಚನೆ ಸಾಧಾರಣ 1 ವರ್ಷ ಹಿಂದೆ ಬಂತು. ಆದರೆ ಇದನ್ನು 10th ಸ್ಟ್ಯಾಂಡರ್ಡಿಗೆ ತರಬೇಕು ಅಂತ ಹೇಳಿ ಏನು ತಮ್ಮೆಲ್ಲ ಗ್ರೂಪ್ ಎಡಿಟರ್ಗಳದ್ದೆಲ್ಲ ಒಟ್ಟಿಗೆ ಯೋಚನೆ ಆಯಿತು. ಆದರೆ ಹಿಂದೆ ಒಂದು ರೀಸನ್ ಇದೆ. ಇನ್ನು ಉಡುಪಿ, ದಕ್ಷಿಣ ಕನ್ನಡ, ಶಿವಮೊಗ್ಗ ಮತ್ತು ಚಿಕ್ಕಮಗಳೂರು ಜಿಲ್ಲೆಗಳ 1,50,000ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದ ಪ್ರಯೋಜನವನ್ನ ಪಡೆಯುತ್ತಿದ್ದಾರೆ. ಗ್ರಾಮೀಣ ಹಾಗೂ ಬಡ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಪ್ರತಿ ವರ್ಷ SSLC ಪೂರ್ವಭಾವಿಯಾಗಿ ನುರಿತ ಶಿಕ್ಷಕರಿಂದ ವಿಶೇಷ ತರಬೇತಿಯನ್ನ ಮಕ್ಕಳಿಗೆ ಮಾಧ್ಯಮದ ಮೂಲಕ ನೀಡಲಾಗ್ತಿದೆ. ಸ್ಪಂದನ ವಾಹಿನಿಯವರ ಸ್ಮಾರ್ಟ್ ಕ್ಲಾಸ್ ಪ್ರೋಗ್ರಾಮ್ ಬಹಳ ಉಪಯುಕ್ತ ಕಾರ್ಯಕ್ರಮ ಆಗಿದೆ. ದೈನಂದಿನ ಕಲಿಕೆಯಲ್ಲಿ ಉತ್ತಮ ಸಾಧನೆಯನ್ನು ಮಾಡುವಲ್ಲಿ ಸ್ಮಾರ್ಟ್ ಕ್ಲಾಸ್ ಬಹಳಷ್ಟು ಸಹಕಾರಿ ನೀಡ್ತಾ ಇದೆ. ಇಂತಹ ಒಂದು ಅದ್ಭುತವಾದಂಥ ಹಾಗೂ ಉಪಯುಕ್ತವಾದಂಥ ಕಾರ್ಯಕ್ರಮವನ್ನು ಕಾರ್ಯರೂಪಕ್ಕೆ ತಂದಂಥ ಸ್ಪಂದನ ವಾಹಿನಿಗೆ ಶಿಕ್ಷಣ ಇಲಾಖೆಯ ಪರವಾಗಿ ಹೃತ್ಪೂರ್ವಕವಾದಂಥ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಭಟ್, ನಾನು 10ನೇ ತರಗತಿಯಲ್ಲಿ ಓದ್ತಿದ್ದೇನೆ. ಭುವನೇಂದ್ರ ಶಾಲೆಯಲ್ಲಿ, ಶ್ರೀಮದ್ ಭುವನೇಂದ್ರ ಪ್ರೌಢಶಾಲೆಯಲ್ಲಿ ಓದ್ತಿದ್ದೇನೆ. ಸ್ಪಂದನ ಚಾನಲಲ್ಲಿ ಬರುವ ಸ್ಮಾರ್ಟ್ ಕ್ಲಾಸ್ ಬಗ್ಗೆ ನಾನು ದಿನಾಲು ವೀಕ್ಷಿಸ್ತಿದ್ದೇನೆ. ಅದರಲ್ಲಿ ವಿಜ್ಞಾನ, ಇಂಗ್ಲೀಷ್, ಗಣಿತ ವಿಷಯಗಳ ಬಗ್ಗೆ ದಿನಾಲು ಬೆಳಿಗ್ಗೆ 6 ರಿಂದ 7 ಮತ್ತು ರಾತ್ರಿ 11 ರಿಂದ 12 ಗಂಟೆ ತನಕ ವಿಷಯಗಳು ಬರ್ತಿದೆ. ಒಳ್ಳೆಯ ವಿಷಯ ಬರ್ತಿದೆ. ಮತ್ತು ವಿಜ್ಞಾನದ ಬಗ್ಗೆ, ಗಣಿತದ ಬಗ್ಗೆ 1 ಮಾರ್ಕ್ 2 ಮಾರ್ಕ್ನ ಬಗ್ಗೆ ವಿಷಯಗಳು, ಪರೀಕ್ಷೆಗೆ ಬರುವಂತಹ ವಿಷಯಗಳು ಮುಂತಾದವುಗಳ ಬಗ್ಗೆ ನಾನು ದಿನಾಲು ನೋಡ್ತಿದ್ದೇನೆ. ನಾನು ಸ್ಪಂದನ ಚಾನಲಲ್ಲಿ ಬರುವ ಸ್ಮಾರ್ಟ್ ಕ್ಲಾಸ್ ದಿನಾಲು ನೋಡ್ತಿದ್ದೇನೆ. ಅದರಲ್ಲಿ ಮ್ಯಾಥ್ಸ್ ಮತ್ತು ಸೈನ್ಸಿಗೆ ರಿಲೇಟೆಡ್ ಬಹಳ ಒಳ್ಳೆಯ ವಿಷಯ ಬರ್ತಾ ಇದೆ. ನನ್ನ ಹೆಸರು ಶ್ರೇಯಾ. ನಾನು ಭುವನೇಂದ್ರ ಶಾಲೆಯಲ್ಲಿ 10ನೇ ತರಗತಿ ಇಂಗ್ಲೀಷ್ ಮೀಡಿಯಮಲ್ಲಿ ಕಲಿತಿದ್ದೇನೆ. ನನಗೆ ಮ್ಯಾಥ್ಸ್ ತುಂಬ ಟಫ್ ಆಗ್ತಿತ್ತು. ಆದರೆ ಈಗ ಈ ಪ್ರೋಗ್ರಾಮನ್ನು ನೋಡಿ ನನಗೆ ತುಂಬ ಖುಷಿಯಾಗಿದೆ. ಹಾಗೆ ಈ ಪ್ರೋಗ್ರಾಮ್ ಸಹಕಾರಿಯಾಗಿದೆ. ನನ್ನ ಹೆಸರು ರಶ್ಮಿ. ನಾನು ಭುವನೇಂದ್ರ ಶಾಲೆಯಲ್ಲಿ 10ನೇ ತರಗತಿಯಲ್ಲಿ ಕನ್ನಡ ಮಾಧ್ಯಮದಲ್ಲಿ ಕಲಿಯುತ್ತಿದ್ದೇನೆ. ನಾನು ಸ್ಮಾರ್ಟ್ ಕ್ಲಾಸನ್ನು ನೋಡ್ತಿದ್ದೇನೆ. ಅಂದರೆ ಯಾವಾಗ ಸ್ಟಾರ್ಟ್ ಆಗಿದೆ ನಾನು ಆಗಲಿಂದ ಕೂಡ ಇದನ್ನು ನೋಡ್ತಿದ್ದೇನೆ. ತುಂಬ ಒಳ್ಳೆಯದಾಗಿ ಬರ್ತಿತ್ತು. ಎಲ್ಲ ಸರ್ನವರು ಕೂಡ ತುಂಬ ಚೆನ್ನಾಗಿ ಹೇಳಿಕೊಡ್ತಿದ್ದಾರೆ. ಕೆಲವು ನನಗೆ ಲೆಕ್ಕ ಗೊತ್ತಾಗ್ತಿರಲಿಲ್ಲ. ಆದರೆ ಬೆಳಗ್ಗೆ ಎದ್ದು ಸ್ಮಾರ್ಟ್ ಕ್ಲಾಸ್ ನೋಡಿದ ಮೇಲೆ ನನಗೆ ಅದರಲ್ಲಿ ಎಲ್ಲ ಲೆಕ್ಕಗಳು ಕೂಡ ಗೊತ್ತಾಗ್ತವೆ. ಅದೇ ರೀತಿ ನಾವು ನೀಲಿ ಬಲೂನ್, ಇದು ಯಾವುದು? ಇದು ಆರ್ಗಾನಿಂದ ಮಾಡಲ್ಪಟ್ಟಿದೆ. ಕೆಳಗೆ ಹಾಕಿದಾಗ ಚಂದ ಮಾಡಿ ಕೆಳಗೆ ಇಳಿತಾ ಹೋಗ್ತದೆ. ಅದೇ ಕ್ರಿಪ್ಟಾನ್ ಹಳದಿ ಬಣ್ಣದ್ದು ನೋಡಿದರೆ ಅದು ಕಲ್ಲನ್ನ ಹಾಕಿ ಕೆಳಗೆ ಬೀಳ್ತಾ ಇದೆ. ಆ ರೀತಿಯಲ್ಲಿ ಒಂದೇ ಗಾತ್ರದಲ್ಲಿರುವಂಥ 3 ಅನಿಲಗಳ ಬಲೂನನ್ನು ನಾವು ಹಾರಿಸಿ ನೋಡಿದಾಗ ಇದರಲ್ಲಿ ಹೀಲಿಯಂ, ಆರ್ಗಾನ್, ಕ್ರಿಪ್ಟಾನ್ ಹೀಗೆ ಪರಮಾಣು ತೂಕಗಳಲ್ಲಿ ವ್ಯತ್ಯಾಸ ಇರುವುದನ್ನು ನಾವು ಗಮನಿಸ್ಬೋದು. ಈ ರೀತಿಯ ಕಲ್ಪನೆಯನ್ನು ಡಾಲ್ಟನ್ ಮಾಡಿದ್ದ. ಹಾಗಾಗಿ ಡಾಲ್ಟನ್ ಒಂದೊಂದು ಧಾತುವಿನ ಪರಮಾಣುವಿನ ತೂಕದಲ್ಲಿ ವ್ಯತ್ಯಾಸವಿದೆ. ಫಸ್ಟ್ ಬಹಳ ಸುಲಭದ ಪ್ರಶ್ನೆ ಏನಂದರೆ, ನನ್ನ ಹತ್ರ 2 ನಂಬರ್ಗಳಿದೆ ವಿದ್ಯಾರ್ಥಿಗಳೇ. ಆ 2 ನಂಬರ್ಗಳ ಉತ್ತರ ಟೋಟಲ್ ಏನು ಬರ್ತದೆ ಅದನ್ನು ಮಲ್ಟಿಪ್ಲೈ ಮಾಡಿದರೂ ಅದೇ ಬರಬೇಕು. ಉದಾಹರಣೆಗೆ ಕರೆಕ್ಟ್ ಅಲ್ಲ, 3 + 3 ತೊಗೊಂಡ್ರೆ 6 ಆಯಿತು, 3 × 3 ತೊಗೊಂಡ್ರೆ 9 ಆಯಿತು, ಅಥವಾ 3 + 2 5 ಆಯಿತು, 3 × 2 6 ಆಯಿತು. ಇದೆರಡು ಸೇಮ್ ಉತ್ತರ ಬರುವಂಥ ನಂಬರ್ಗಳು ಯಾವುದು? ಭಾಳ ಉತ್ಸಾಹದಿಂದ ನಿಮ್ಮ ಬಾಯಲ್ಲಿದೆ ಇದಕ್ಕೆ ಉತ್ತರ ಇದು ಅಂತ. ನಾನು ಕೇಳೋ ಪ್ರಶ್ನೆ ಸ್ವಲ್ಪ ಟ್ವಿಸ್ಟ್ ಇದೆ ವಿದ್ಯಾರ್ಥಿಗಳೇ. ಯೋಚನೆ ಮಾಡ್ತಾ ಪ್ರಯತ್ನ ಮಾಡಿ ಸ್ನೇಹಿತರೆ. ಕಲ್ಲಿದ್ದಲು ಹೇಗೆ ಒಂದು ಸಾಂಪ್ರದಾಯಿಕವಾಗಿರತಕ್ಕಂಥ ಮುಗಿದು ಹೋಗುವಂಥ ಇಂಧನವ, ಪೆಟ್ರೋಲಿಯಂ ಕೂಡ ಒಂದು ಮುಗಿದು ಹೋಗುವಂಥ ಇಂಧನ. Other notables. Spandana has reached all schools within its coverage area to create awareness on Spandana Smart Class. Udupi DDPI has taken special interest in issuing a circular to all schools to follow Spandana Smart Class. Spandana has collected telephone numbers of all headmasters of all schools to get the feedback every now and then. ಕಳೆದ 4 ವರ್ಷದಿಂದ ಸಿಂಡಿಕೇಟ್ ಬ್ಯಾಂಕ್ ಸ್ಮಾರ್ಟ್ ಕ್ಲಾಸ್ನ ಪ್ರಾಯೋಜಕತ್ವವನ್ನ ವಹಿಸಿದ್ದು, ಕಳೆದ 4 ವರ್ಷದಿಂದ ಕೂಡ ಈ ಸ್ಮಾರ್ಟ್ ಕ್ಲಾಸ್ ತರಬೇತಿ ಕ್ಲಾಸಿಗಾಗಿ ಎಲ್ಲಾ ರೀತಿಯಲ್ಲಿ ಸಾಥ್ ನೀಡ್ತಾ ಬಂದಿದೆ.
ಬದಲಾಗುತ್ತಿರುವ ಸಿಲೆಬಸ್ನಿಂದಾಗಿ ವಿದ್ಯಾರ್ಥಿಗಳು ಕಷ್ಟ ಅನುಭವಿಸ್ತಾ ಇದ್ರೆ ಶಿಕ್ಷಕರಿಗೂ ಸಿಲೆಬಸ್ ಬದಲಾವಣೆ ತಲೆಬಿಸಿಯಾಗಿ ಮಾರ್ಪಟ್ಟಿದೆ. ಈ ನಿಟ್ಟಿನಲ್ಲಿ ಮಕ್ಕಳ ಹಿತದೃಷ್ಟಿಗಾಗಿ ಈ ತರಬೇತಿ ಹೆಚ್ಚಿನ ಫಲ ನೀಡಿದ್ದು ಮಕ್ಕಳು ಉತ್ತಮ ಅಂಕ ಗಳಿಸುವಲ್ಲಿ ಸಹಕಾರಿಯಾಗಲಿದೆ. Spandana Smart Class, the future plans. Special sessions during exams. Spandana Caravan with Smart Class branding to reach rural areas and educate about the Smart Class. To focus Smart Class as a massive major campaign. Training session or workshop to the teachers from the experts. Opportunity to come on screen to the selected teachers from each school. Usage of more slides, videos, puzzles to improve the IQ of the students and the quality of the content. To cover all activities in the textbook and focus on practicals and more activities. Science practicals in labs. Teaching mainly through graphics and videos. Expert teachers to teach in rural areas. ಸಿಲೆಬಸ್ ಚೇಂಜ್ ಆಗ್ತಿದೆ, ಆದರೂ ಪರವಾಗಿಲ್ಲ. ಸೈನ್ಸು ಮ್ಯಾಥ್ಸು ಮುಂಚೆಗಿಂತ ಸ್ವಲ್ಪ ಕಷ್ಟ ಇದೆಯಂತೆ, ಆದರೂ ಪರವಾಗಿಲ್ಲ. ಸ್ಕೂಲ್ ಜೊತೆ ಈ ಸಬ್ಜೆಕ್ಟ್ಸ್ನ ಬೇರೆ ಯಾರಾದರೂ ಹೇಳ್ಕೊಟ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ. ಏನೇ ಆದರೂ ಪರವಾಗಿಲ್ಲ, ಸ್ಮಾರ್ಟ್ ಕ್ಲಾಸ್ ಇದೆಯಲ್ಲ. ಈಗಾಗಲೇ ಪ್ರತಿಯೊಂದು ವೀಕ್ಷಕರು ಕೂಡ ನೋಡ್ತಿರ್ಬೋದು ಯಾವ ರೀತಿ ಸ್ಮಾರ್ಟ್ ಕ್ಲಾಸ್ ಶಿಕ್ಷಣ ಮಕ್ಕಳಿಗೆ ಯಶಸ್ಸನ್ನ ತಂದು ಕೊಡುತ್ತೆ ಅನ್ನೋದನ್ನ. ಇವತ್ತಿಂದ ಈ ಒಂದು ಕ್ಲಾಸ್ ಆರಂಭವಾಗ್ತಾ ಇದೆ. ಪ್ರತಿ ಸೋಮವಾರದಿಂದ ಶುಕ್ರವಾರದ ತನಕ ಸಂಜೆ 6ರಿಂದ 7 ಗಂಟೆ ತನಕ ಈ ಶಿಕ್ಷಣವನ್ನ ಒಂದು ನೀಡಲಾಗ್ತಾ ಇದೆ. ಮಾಧ್ಯಮದ ಮೂಲಕ ಪ್ರಾಕ್ಟಿಕಲ್ ಆಗಿ ಯಾವ ತರ ಮಾಡ್ಬೋದು ಅನ್ನೋದನ್ನ ನೀವು ಮನೆಯಲ್ಲೇ ಕೂತು ನೋಡಬಹುದು. ಸರ್, ಈಗ ನಮ್ಮ ಮಾನ್ಯ ಶಾಸಕರು ನಮ್ಮ ಜೊತೆಗಿದ್ದಾರೆ. ಸರ್, ಈಗಾಗಲೇ ನೋಡಿದಿರಿ ನೀವು ಒಂದು ಸ್ಮಾರ್ಟ್ ಕ್ಲಾಸ್ ಎಂಬ ಒಂದು ಹೊಸ ಯೋಜನೆ ಏನಿದೆ, ಕಳೆದ 4 ವರ್ಷದಿಂದ ಇದನ್ನ ಸ್ಪಂದನ ವಾಹಿನಿ ನಡೆಸ್ಕೊಂಡು ಬರ್ತಾ ಇದೆ. ಇವತ್ತಿಂದ ಮತ್ತೆ ಆರಂಭವಾಗಿರುವಂಥದ್ದು. ಇದರ ಬಗ್ಗೆ ಏನು ಹೇಳ್ತೀರಾ ಸರ್? ನಾನು ಸ್ಪಂದನ ವಾಹಿನಿಗೆ ವಿಶೇಷವಾಗಿ ಸರ್ಕಾರದ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಉಡುಪಿ SLC ಮತ್ತು PUCಯಲ್ಲಿ ಪ್ರತಿ ವರ್ಷ ಪ್ರಥಮ ದ್ವಿತೀಯ ಉಡುಪಿ ಮತ್ತು ದಕ್ಷಿಣ ಕನ್ನಡ ಮಾಡ್ತಾನೇ ಇದೆ. ಇದಕ್ಕೆ ನಮ್ಮ ಜಿಲ್ಲೆಯ ಎಲ್ಲ ಶಿಕ್ಷಕರುಗಳ, ಶಿಕ್ಷಣ ಸಂಸ್ಥೆಗಳ ಒಂದು ಪಾತ್ರ ದೊಡ್ಡದಿದೆ, ಶಿಕ್ಷಣ ಇಲಾಖೆಯದ್ದು. ಪ್ರಾಯಶಃ ಸ್ಪಂದನ ವಾಹಿನಿಯ ಪಾತ್ರವು ಇದರಲ್ಲಿದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಯಾಕಂದರೆ ಕಳೆದ 4 ವರ್ಷದಿಂದ ಈ ಒಂದು SLCಯ ಒಂದು ಸೈನ್ಸ್, ಮ್ಯಾಥ್ಸ್ ಮತ್ತು ಸೋಷಿಯಲ್ ಇದರ ಬಗ್ಗೆ ಸ್ಪೆಷಲ್ ಕ್ಲಾಸ್ ಕೊಟ್ಟಂಥ ರೀತಿಯಲ್ಲಿ ಎಕ್ಸ್ಪರ್ಟ್ಸ್ಗಳನ್ನು ಕರೆದು ಕೋಚಿಂಗ್ ಕೊಡುವಂಥ ಒಂದು ಒಳ್ಳೆಯ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಸೊ ಹಾಗಾಗಿ ನಮ್ಮ ಜಿಲ್ಲೆಯ ಪ್ರಾಯಶಃ ದಕ್ಷಿಣ ಕನ್ನಡ ಜಿಲ್ಲೆಯವರು ಈ ವಾಹಿನಿಯ ವೀಕ್ಷಕರಿದ್ದಾರೆ. ಸೊ ನಮ್ಮ ಈ 2 ಜಿಲ್ಲೆಗಳ ಶೈಕ್ಷಣಿಕ ಪ್ರಗತಿಯಲ್ಲಿ ಈ ಒಂದು ಸ್ಮಾರ್ಟ್ ಕ್ಲಾಸ್ನ ಒಂದು ಕೊಡುಗೆಯೂ ಇದೆ ಅಂತ ಹೇಳುವಂಥದ್ದನ್ನು ನಾನು ನೆನಪಿಸ್ತೇನೆ. ಅದಕ್ಕೋಸ್ಕರ ಸ್ಪಂದನ ವಾಹಿನಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇವತ್ತಿನ ಕಲಿಕೆಯ ವಿಧಾನವನ್ನು ನಾವು ನೋಡಿದರೆ ಎಲ್ಲ ಮಕ್ಕಳು, ಶ್ರೀಮಂತರ ಮಕ್ಕಳು ಸ್ಪೆಷಲ್ ಟ್ಯೂಷನ್, ಸ್ಪೆಷಲ್ ಕ್ಲಾಸಸ್ಸನ್ನು ಪಡ್ಕೊಳ್ತಾರೆ. ಅವರ ಸ್ಕೂಲ್ ಅವರ್ಸ್ ಮುಗಿದ ಮೇಲೆ ಸ್ಪೆಷಲಿಸ್ಟ್ಗಳ ಕಡೆ ಸೈನ್ಸಲ್ಲಿ, ಮ್ಯಾಥ್ಸಲ್ಲಿ ಟಫ್ ಸಬ್ಜೆಕ್ಟ್ಗಳಿಗೆ ಕೋಚಿಂಗ್ ಕೊಡುವಂಥದ್ದು, ಟ್ಯೂಷನ್ ತೆಗೆದುಕೊಳ್ಳುವಂಥದ್ದನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಒಳ್ಳೆ ಮಾರ್ಕ್ಸ್ ಬರಬೇಕು ಅಂತಾದರೆ. ಆದರೆ ರೂರಲ್ ಏರಿಯಾದಲ್ಲಿ ಎಲ್ಲಿ ಕೋಚಿಂಗ್ನವರು ಸಿಗೋದಿಲ್ಲ, ಎಲ್ಲಿ ಟ್ಯೂಷನ್ ಟೀಚರ್ಸ್ ಸಿಗೋದಿಲ್ಲ ಹಳ್ಳಿಯ ಪ್ರದೇಶಗಳಲ್ಲಿ, ಮತ್ತು ಯಾರಿಗೆ ಹಣಕಾಸು ಅಂದರೆ ಟ್ಯೂಷನ್ನಿಗೆ ಹಣವನ್ನು ವಹಿಸ್ಲಿಕ್ಕಾಗೋದಿಲ್ಲ, ಅವರಿಗೆ ಈ ಒಂದು ಸ್ಮಾರ್ಟ್ ಕ್ಲಾಸ್ ಪ್ರಾಯಶಃ ತುಂಬ ಪ್ರಯೋಜನ ಆಗ್ತದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಮತ್ತು ಈಗಾಗಲೇ ಅದರಲ್ಲಿ ವಿದ್ಯಾರ್ಥಿಗಳಿಗೆ ಸಂಶಯ ಬಂದರೆ ಅವರಿಗೆ ಕ್ಲಾರಿಟಿ ಮಾಡಿಕೊಳ್ಳಿಕ್ಕೆ ಫೋನ್ ಮೂಲಕ ಅದನ್ನು ಕ್ವೆಶ್ಚನ್ ಮಾಡಿಕೊಳ್ಳುವಂಥ ಅವಕಾಶವೂ ಈ ಸ್ಮಾರ್ಟ್ ಕ್ಲಾಸಲ್ಲಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇದೊಂದು ಒಳ್ಳೆಯ ಅವಕಾಶ ನಮ್ಮ ವಿದ್ಯಾರ್ಥಿಗಳಿಗೆ. ಸೊ ಹಾಗಾಗಿ ನಮ್ಮ ಈ ಏರಿಯಾ ಬರುವಂಥ ಪ್ರಾಯಶಃ ಶಿವಮೊಗ್ಗವೂ ಬರ್ತದೆ, ಚಿಕ್ಕಮಗಳೂರು, ಶಿವಮೊಗ್ಗ, ಮಂಗಳೂರು, ಉಡುಪಿ ಈ ಭಾಗದ ವೀಕ್ಷಕರು ಪ್ರಾಯಶಃ ಇದರ ಸದುಪಯೋಗವನ್ನು ಪಡ್ಕೊಳ್ಬೇಕು. ಆ ಮೂಲಕ ಶಿಕ್ಷಣ ಕ್ಷೇತ್ರಕ್ಕೆ ಕೊಡುಗೆಯನ್ನು ಸಿಕ್ಕಬೇಕು ಅಂತ ನಾನು ಹಾರೈಸ್ತಾ ಇದ್ದೇನೆ. ಸಿಂಡಿಕೇಟ್ ಬ್ಯಾಂಕ್ನವರು ಇದನ್ನು ಸ್ಪಾನ್ಸರ್ ಮಾಡಿದ್ದಕ್ಕೆ ನಾನು ಅವರಿಗೂ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇದು ಒಂದು ಒಳ್ಳೆಯ ಪ್ರಯೋಗ. ಇಂಥ ಹೆಚ್ಚೆಚ್ಚು ಪ್ರಯೋಗವನ್ನು ಸ್ಪಂದನ ಮಾಡುವಂತಾಗಲಿ. ಇನ್ನು CET ಕೋಚಿಂಗ್, ನೀಟ್ ಕೋಚಿಂಗ್ಗಳು ಮುಂದಿನ ದಿನಗಳಲ್ಲಿ ಸ್ಪಂದನ ವಾಹಿನಿಯಿಂದ ಬರುವಂತಾಗಾದರೆ ಬಡ ಮಕ್ಕಳಿಗೆ ಇಂಥ
ಟ್ಯೂಷನನ್ನು ಪಡ್ಕೊಂಡು ಹಣ ಕೊಟ್ಟು ಟ್ಯೂಷನ್ ಪಡ್ಕೊಂಡು ಪ್ರಗತಿಯನ್ನು ಪಡುವವರಿಗೆ ಅದರಿಂದ ಉಪಯೋಗ ಆಗ್ಬೋದು ಅಂತ ನಾನು ಹಾರೈಸ್ತಾ ಇದ್ದೇನೆ. ಅದಕ್ಕೋಸ್ಕರ ಈ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಮಾಡ್ತಾ ಇರುವಂಥ ಸ್ಪಂದನ ವಾಹಿನಿಗೆ ಶಾಸಕನ ನೆಲೆಯಲ್ಲಿ ಸರ್ಕಾರದಿಂದ ವಿಶೇಷವಾದ, ಯಾಕಂದರೆ ಸರ್ಕಾರ ಮಾಡಬೇಕಾದಂಥ ಕೆಲಸವನ್ನು ಒಂದು ಸುದ್ದಿವಾಹಿನಿಯಾಗಿ ಸ್ಪಂದನ ಮಾಡ್ತಾ ಇದೆ. ಅದಕ್ಕೆ ನಾನು ವಿಶೇಷವಾದಂಥ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸರ್. ನಿಮ್ಮ ಹಿತನುಡಿ ಸದಾ ಇದರ ಬೆಂಬಲ ನಮ್ಮ ಜೊತೆಗೆ ಇರಲಿ ಅಂತ ನಾವು ಕೂಡ ಹಾರೈಸ್ತೀವಿ. ಇನ್ನೊಂದು, ಈಗಾಗಲೇ ಯಾವುದೇ ಒಂದು ಕೆಲಸ ಆಗಬೇಕಾದ್ರೆ ಸಪೋರ್ಟ್ ಬೇಕೇ ಬೇಕು, ಯಾವುದೇ ಕೆಲಸ ನಡಿಬೇಕಾದ್ರೆ ಬೆಂಬಲ ಅನ್ನೋದು ಸಿಗಲೇಬೇಕು. ಇಂಥ ಒಂದು ನಡೆಯಲ್ಲಿ ನಮ್ಮ ಸಿಂಡಿಕೇಟ್ ಬ್ಯಾಂಕ್ ಸದಾ ನಮ್ಮ ಜೊತೆ ಕೈ ಜೋಡಿಸಿದೆ. ಈ ಸ್ಮಾರ್ಟ್ ಕ್ಲಾಸ್ ಎಂಬ ತರಬೇತಿ ಶಿಕ್ಷಣದ ಒಂದು ಒಲವಿನ ಬಗ್ಗೆ ಈಗಾಗಲೇ ಸಿಂಡಿಕೇಟ್ ಬ್ಯಾಂಕ್ ಎಲ್ಲ ರೀತಿಯಲ್ಲಿ ಅರಿತುಕೊಂಡಿರುವ ನಿಟ್ಟಿನಲ್ಲಿ ಜನರಲ್ ಮ್ಯಾನೇಜರ್ ಆಗಿರುವಂತಹ ಮಿಸ್ಟರ್ ಭಾಸ್ಕರ್ ಹಂದೆ ಅವರು ನಮ್ಮ ಜೊತೆ ಇವತ್ತು ಕೈ ಜೋಡಿಸಿದ್ದಾರೆ. ಅವರು ಕೂಡ ಈ ಒಂದು ಕ್ಲಾಸ್ ಬಗ್ಗೆ 2 ಮಾತುಗಳನ್ನು ಹೇಳಬೇಕಾಗಿ ಕೇಳ್ಕೊತೀನಿ. ಎಲ್ಲರಿಗೂ ನಮಸ್ಕಾರಗಳು. ಸ್ಪಂದನ ಸುದ್ದಿವಾಹಿನಿಯವರು ಕರ್ನಾಟಕದ ಹೆಚ್ಚು ಕಡಿಮೆ ಅರ್ಧ ಭಾಗವನ್ನು ಅವರು ಕವರ್ ಮಾಡಿದ್ದಾರೆ. ಇವತ್ತಿನ ದಿನ ಹೆಚ್ಚಿನ ಮನೆಗಳಲ್ಲಿ ಟೆಲಿವಿಷನ್ ಇದ್ದೇ ಇರ್ತದೆ. ವೆದರ್ ಗ್ರಾಮೀಣ ಪ್ರದೇಶ ಆಗಲಿ ಅಥವಾ ನಗರ ಪ್ರದೇಶ ಆಗಲಿ, ಟೆಲಿವಿಷನ್ ಒಂದು ಮೂಲಭೂತವಾದಂಥ ಒಂದು ಅಗತ್ಯತೆ ಅಂತ ಎಲ್ಲರ ಮನೆಯಲ್ಲೂ ಟೆಲಿವಿಷನ್ ಇರ್ತದೆ. ಈ ಒಂದು ಟೆಲಿವಿಷನ್ ಮುಖಾಂತರ, ಸುದ್ದಿವಾಹಿನಿಯ ಮುಖಾಂತರ ಸ್ಪಂದನ ಟಿ ವಿಯವರು ಸ್ಪಂದನ ಸ್ಮಾರ್ಟ್ ಕ್ಲಾಸ್, ವಿಶೇಷವಾಗಿ 10ನೇ ತರಗತಿಯ ವಿದ್ಯಾರ್ಥಿನಿಯರಿಗೆ ಮನೆಯಲ್ಲೇ ಕುಳಿತು, ಶಾಲೆಯಿಂದ ಬಂದ ನಂತರ ಮನೆಯಲ್ಲೇ ಕುಳಿತು ಸಾಮಾನ್ಯವಾಗಿ ಕ್ಲಿಷ್ಟಕರವಾಗಿರುವಂತಹ ಸಬ್ಜೆಕ್ಟ್ಗಳು ಗಣಿತ ಮತ್ತು ವಿಜ್ಞಾನ, ಈ 2 ಸಬ್ಜೆಕ್ಟ್ಗಳ ಮೇಲೆ ಒಂದು ಅನನ್ಯವಾದ ರೀತಿಯಲ್ಲಿ ಯುನೀಕ್ ವೇ, ಅಂದರೆ ಗ್ರಾಫಿಕ್ಸ್ ಯೂಸ್ ಮಾಡಿಕೊಂಡು, ಇಲ್ಲ ವಿಡಿಯೋ ಯೂಸ್ ಮಾಡಿಕೊಂಡು, ಇಲ್ಲ ಆ್ಯನಿಮೇಷನ್ ಯೂಸ್ ಮಾಡಿಕೊಂಡು, ಇಲ್ಲ ಪಝಲ್ಸ್ ಆಗಲಿ, ಇಲ್ಲ ಕ್ವಿಝಸ್ ಆಗಲಿ, ಈ ಮುಖಾಂತರವಾಗಿ ವಿದ್ಯಾರ್ಥಿನಿಯರಿಗೆ ಒಂದು ವಿಶಿಷ್ಟ ರೀತಿಯಲ್ಲಿ ಕ್ಲಿಷ್ಟಕರವಾದ 2 ಸಬ್ಜೆಕ್ಟ್ಗಳನ್ನು ಬಹಳ ಸಿಂಪಲ್, ಬಹಳ ಒಂದು ಸರಳ ರೀತಿಯಲ್ಲಿ ಕಲಿಕೆಯನ್ನು ಮಾಡಿಸ್ತಾ ಇದ್ದಾರೆ. ಈ 2 ಸಬ್ಜೆಕ್ಟ್ಗಳಲ್ಲಿ ನುರಿತರಾದಂತಹ ಅಧ್ಯಾಪಕರನ್ನೇ ಅವರು ಸೇರಿಕೊಂಡು ಕಳೆದ 4 ವರ್ಷಗಳಿಂದ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಸುದ್ದಿವಾಹಿನಿಯವರು ನನ್ನ ಜೊತೆಗೆ ಬಂದು ಮಾತಾಡಿದಾಗ ನಾನು ಫಸ್ಟ್ ಕೇಳಿದ್ದು ಇದರ ರೆಸ್ಪಾನ್ಸ್ ಹೇಗಿದೆ, ಇದರ ಸಕ್ಸಸ್ ಹೇಗಿದೆ ಅಂತ. ಆವಾಗ ಅವರು ಎಲ್ಲ ಸ್ಟ್ಯಾಟಿಸ್ಟಿಕ್ಸ್ ಕೊಟ್ಟರು. ಮನಸ್ಸಿಗೆ ಭಾಳ ಸಂತೋಷ ಆಯಿತು. ಸೊ ಈ ವರ್ಷ ಕೂಡ ಇದನ್ನು ಮುಂದುವರಿಸಬೇಕು ಅಂತ ಕೇಳಿಕೊಂಡು ಇದರ ಒಂದು ಪ್ರಾಯೋಜಕತ್ವವನ್ನು ಸಿಂಡಿಕೇಟ್ ಬ್ಯಾಂಕ್ ಮಾಡಬೇಕು ಅಂತ ಕೇಳಿದಾಗ ಇಮಿಡಿಯೇಟಾಗಿ ನಾನು ಅದಕ್ಕೆ ಒಪ್ಕೊಂಡೆ. ಯಾಕಂದರೆ ದಿಸ್ ಈಸ್ ಎ ನೋಬಲ್ ಕಾಸ್. ಎಜುಕೇಷನ್ ಗಿವಿಂಗ್ ಈಸ್ ಎ ವೆರಿ ನೋಬಲ್ ಕಾಸ್. ಒಂದು ಅತ್ಯುತ್ಕೃಷ್ಟವಾದಂಥ ಇದು ಒಂದು ಸಮಾಜದ ಒಂದು ಕೊಡುಗೆ ಇದು. ಯಾಕಂದರೆ ಇವತ್ತು ಇಂಡಿಯಾದಲ್ಲಿ ನಮ್ಮ ಭಾರತ ದೇಶದಲ್ಲಿ ಇನ್ನೂ ಕನಿಷ್ಠ 20-30% ಜನಗಳು ಇನ್ನೂ ಶಾಲೆ ಹತ್ತಲಿಲ್ಲ, ಎಜುಕೇಷನ್ ಇನ್ನೂ ಅವರು ಪಡ್ಕೊಂಡಿಲ್ಲ. ಆ ನಿಟ್ಟಿನಲ್ಲಿ ಈ ಕೆಲವು ಒಳಾಂತರ ಪ್ರದೇಶಗಳು, ಶಿವಮೊಗ್ಗ, ಚಿಕ್ಕಮಗಳೂರು, ಇದರಲ್ಲಿ ಕೆಲವು ಒಳಗಿನ ಪ್ರದೇಶಗಳಲ್ಲಿ ಕೂಡ ಈ ಸುದ್ದಿವಾಹಿನಿಯ ಮುಖಾಂತರ ಶಾಲೆಯಲ್ಲಿ ಅವರಿಗೆ ಸಬ್ಜೆಕ್ಟು ಕಷ್ಟ ಅನಿಸಿದರೆ ಮನೆಗೆ ಬಂದು ಈ ಸುದ್ದಿವಾಹಿನಿಯ ಮುಖಾಂತರ ಇದನ್ನು ಸರಳ ರೀತಿಯಲ್ಲಿ ಅರ್ಥ ಮಾಡಿಕೊಂಡು SSLCನಲ್ಲಿ ಟಾಪ್ ರ್ಯಾಂಕರ್ಸ್ ಆಗಿ ಬರುವ ನಿಟ್ಟಿನಿಂದ ಸ್ಪಂದನ ಸುದ್ದಿವಾಹಿನಿಯವರು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಸಿಂಡಿಕೇಟ್ ಬ್ಯಾಂಕ್ ದೇಶಾಂತರದಲ್ಲಿ ಎಲ್ಲ ಕಡೆಯಲ್ಲೂ ಇದೆ, ದೇಶದಾದ್ಯಂತ ಎಲ್ಲ ಕಡೆಯಲ್ಲೂ ಈ ಥರ ಒಂದು ನಮ್ಮ ರಘುಪತಿ ಭಟ್ರು ಹೇಳಿದಾಗ, ಶಾಸಕರು ಹೇಳಿದಂಗೆ ಇದೊಂದು ಇಟ್ ಈಸ್ ಎ ಗೌರ್ಮೆಂಟ್ ಪ್ರೋಸೆಸ್ ಆ್ಯಂಡ್ ಇಟ್ ಈಸ್ ಎ ಸೋಷಿಯಲ್ ಕಾಸ್. ಸೊ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ನಾವು ಇಂಗ್ಲೀಷಲ್ಲಿ ಏನು ಹೇಳ್ತೀವಿ, ಅದರ ಮುಖಾಂತರ ಇವರು ವಿಲಾಸ್ ನಾಯಕ್ ಆ್ಯಂಡ್ ಹಿಸ್ ಟೀಮ್
ಅವರು ಒಂದು ಅತ್ಯುತ್ತಮವಾದ ಒಂದು ಹೆಗ್ಗಳಿಕೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದ್ದರಿಂದ ಸಿಂಡಿಕೇಟ್ ಬ್ಯಾಂಕ್ ಕೂಡ ಪ್ರಾಯೋಜಕವನ್ನು ಇದಕ್ಕೆ ಒಪ್ಕೊಂಡಿದೆ. ಈ ಮಕ್ಕಳು SSLCಯಲ್ಲಿ ಅತ್ಯುತ್ತಮವಾದ ಒಂದು ಮಾರ್ಕ್ಸ್ ತೆಗೆದು ಈ ಸುದ್ದಿವಾಹಿನಿಯ ಲಾಭ ತೆಕ್ಕೊಂಡು ಆಮೇಲೆ PUC ಮಾಡಿ ಆಮೇಲೆ ಉನ್ನತ ಶಿಕ್ಷಣಕ್ಕೆ ಅವರಿಗೆ ಸಾಲ ಸೌಲಭ್ಯಗಳು ಬೇಕಿದ್ದಲ್ಲಿ ಸಿಂಡಿಕೇಟ್ ಬ್ಯಾಂಕ್ನಲ್ಲಿ ಅತ್ಯುತ್ತಮವಾದ ಸಾಲ ಸೌಲಭ್ಯಗಳಿದ್ದಾವೆ. ದೇಶೀಯವಾಗಿ ಕಲೀಲಿಕ್ಕಾಗಲಿ ಅಥವಾ ವಿದೇಶದಲ್ಲಿ ಕಲೀಲಿಕ್ಕಾಗಿ ಸಿಂಡ್ ವಿದ್ಯಾ ಅಂತ ಒಂದು ಒಳ್ಳೆಯ ಸ್ಕೀಮ್ ಇದೆ. ಈ ಮಕ್ಕಳು ಅತ್ಯುತ್ತಮ ಮಾರ್ಕ್ಸ್ ತೆಗೆದು ಅತ್ಯುತ್ತಮವಾದ ಕೋರ್ಸಸ್ ತಗೊಂಡು ಅದಕ್ಕೆ ಬೇಕಾದ ಹಣ ಸಹಾಯ ಬೇಕಿದ್ದರೆ ಸಿಂಡಿಕೇಟ್ ಬ್ಯಾಂಕನ್ನು ವಿಚಾರಿಸ್ಬೋದು, ಕೇಳ್ಬೋದು. ನಾನು ಈ ಒಂದು ಸಂದರ್ಭದಲ್ಲಿ ಉಡುಪಿಯ ಕೃಷ್ಣನನ್ನು ಪ್ರಾರ್ಥಿಸ್ಕೊಳ್ತೇನೆ. ಈ ಒಂದು ಸುದ್ದಿವಾಹಿನಿ ಅತ್ಯುತ್ತಮವಾಗಿ ನಡೀಲಿ ಹಾಗೂ ಈ ಒಂದು ಕಾರ್ಯಕ್ರಮ ಏನಿದೆ ಸ್ಮಾರ್ಟ್ ಕ್ಲಾಸ್, ಸ್ಪಂದನ ಸ್ಮಾರ್ಟ್ ಕ್ಲಾಸ್, ಇದು ಅದ್ಭುತವಾದ ಒಂದು ಸಾಧನೆ ಪಡೀಲಿ ಹಾಗೂ ಅದ್ಭುತವಾದ ಯಶಸ್ಸನ್ನು ಗಳಿಸಲಿ ಅಂತ ಉಡುಪಿ ಶ್ರೀ ಕೃಷ್ಣನನ್ನು ಕೇಳಿಕೊಂಡು ನನ್ನೆರಡು ಮಾತುಗಳು ಮುಗಿಸ್ತೇನೆ. ಧನ್ಯವಾದ ಸರ್. ಇಂದಿನ ಮಕ್ಕಳ ಮುಂದಿನ ಉತ್ತಮ ಪ್ರಜೆಗಳು, ಈ ನಿಟ್ಟಿನಲ್ಲಿ ಉತ್ತಮ ಒಂದು ಹಿತನುಡಿಗಳನ್ನು ತಿಳಿಸಿದ್ದಕ್ಕೆ ಧನ್ಯವಾದ. ಅದೇ ರೀತಿ ಡೆಪ್ಯೂಟಿ ಜನರಲ್ ಮ್ಯಾನೇಜರ್, ಸಿಂಡಿಕೇಟ್ ಬ್ಯಾಂಕಿನ ಡೆಪ್ಯೂಟಿ ಜನರಲ್ ಮ್ಯಾನೇಜರ್ ಆಗಿರುವಂಥ ಮಿಸ್ಟರ್ ಹಿರೇಮಠ ಅವರು ಕೂಡ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಅವರು ಕೂಡ ಈ ಒಂದು ಸ್ಮಾರ್ಟ್ ಕ್ಲಾಸ್ ಬಗ್ಗೆ 2 ಮಾತುಗಳನ್ನು ಹೇಳಬೇಕಾಗಿ ಕೇಳ್ಕೊತೀನಿ. ವೀಕ್ಷಕರೇ, ಇವತ್ತಿನ ದಿವಸ ಈ ಒಂದು 4 ವರ್ಷದಿಂದ ನಡೀತಕ್ಕಂಥ ಒಂದು ಸ್ಮಾರ್ಟ್ ಕ್ಲಾಸ್ ಉದ್ಘಾಟನೆ ಆಗ್ತಾಯಿದೆ. ಈ ವರ್ಷಕ್ಕಾಗಿ ಸಿಂಡಿಕೇಟ್ ಬ್ಯಾಂಕ್ ಪ್ರಾಯೋಜಕವನ್ನು ಪಡೆದಿದ್ದಕ್ಕೆ ನಮಗೂ ಒಂಥರ ಖುಷಿ ಆಗ್ತಾಯಿದೆ. ಇವತ್ತಿನ ದಿವಸ ಏನು ನಾವು ಜ್ಯೋತಿ ಬೆಳಗಿಸಿದ್ವಿ, ಈ ಜ್ಯೋತಿ ಎಲ್ಲ ವಿದ್ಯಾರ್ಥಿಗಳ ಬಾಳಿನಲ್ಲಿ ಬೆಳಕಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಆಶಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಓಕೆ, ಥ್ಯಾಂಕ್ ಯು ಸರ್. ಅದೇ ರೀತಿ ಒಂದು ಶಿಕ್ಷಕನಾಗಿ ಜೊತೆಗೆ ಮಕ್ಕಳ ಒಂದು ಎಲ್ಲ ಕಷ್ಟಗಳನ್ನು ಅರಿತಿರುವ ವಾದಿರಾಜ್ ಅವರು, ಸಿಂಡಿಕೇಟ್ ಬ್ಯಾಂಕ್ ನಮ್ಮ ಕರಾವಳಿ ಜಿಲ್ಲೆಯ ಒಂದು ಹೆಮ್ಮೆಯ ಒಂದು ಆರ್ಥಿಕ ಸಂಸ್ಥೆ. ಇವತ್ತು ಅದೇ ರೀತಿಯಲ್ಲಿ ಇನ್ನೊಂದು ಹೆಮ್ಮೆಯ ಸಂಸ್ಥೆ ಸ್ಪಂದನ ವಾಹಿನಿ ಈ ಮನೆ ಮನೆಗೂ ಕೂಡ ಈ ಶಿಕ್ಷಣವನ್ನು ತೆಗೆದುಕೊಂಡು ಹೋಗುವಂಥ ಒಂದು ವ್ಯವಸ್ಥೆ ಇದನ್ನು ಮಾಡಿದ್ದಾರೆ. ಇವತ್ತು ಜಗತ್ತಿನಲ್ಲಿ ಏನು ರೋಟಿ ಕಪಡ ಮಕಾನ್ ಅನ್ನುವಂಥ ರೀತಿಯಲ್ಲಿ ಕೇವಲ ಈ 3ಕ್ಕೆ ಮೂಲಭೂತ ಅವಶ್ಯಕತೆಗಳು ಸೀಮಿತ ಆಗಲಿಲ್ಲ. ಶಿಕ್ಷಣ ಕೂಡ ಇವತ್ತು ಅತ್ಯಂತ ಮೂಲಭೂತವಾದಂಥ ಅವಶ್ಯಕತೆ. ಹಾಗೆ ಈ ಕ್ಷೇತ್ರದಲ್ಲಿ ಜಗತ್ತಿನಲ್ಲಿ ಭಾರತ ದಾಪುಕಾಲು ಹಾಕಿ ಹೋಗ್ತಾ ಇದೆ. ನಮ್ಮ ಕರಾವಳಿಯ ಜಿಲ್ಲೆಗಳು ಕೂಡ ಇಲ್ಲಿ ಹಿಂದೆ ಬೀಳಲಿಲ್ಲ. ಈ ಒಂದು ನಿಟ್ಟಿನಲ್ಲಿ ಈ ಸ್ಪಂದನ ವಾಹಿನಿಯವರು ಮನೆ ಮನೆಗೆ ಈ ಶಿಕ್ಷಣವನ್ನು ಯಾವುದು ಇವತ್ತು ಶಾಲೆಯ 4 ಗೋಡೆಗಳ ಮಧ್ಯದಲ್ಲಿ ಕಲಿಯುವಂಥದ್ದೇನಿದೆ, ಇದು ಮನೆಯ ಅಂಗಳದಲ್ಲೇ ಮನೆಯ ಮಕ್ಕಳಿಗೆ ಮುಟ್ಟಿಸುವಂತಹ ಕೆಲಸವನ್ನು ತುಂಬ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಉಪಯೋಗಿಸ್ಕೊಂಡು ಮಾಡ್ತಾ ಇರುವಂಥದ್ದು ನಮಗೆಲ್ಲರಿಗೂ ಕೂಡ ಒಂದು ಸಂತಸ ಸಂಗತಿ. ಈ ರೀತಿಯಲ್ಲಿ ಈ 2 ಸಂಸ್ಥೆಗಳು ಒಟ್ಟಿಗೆ ಸೇರಿ ಈ ಒಂದು ಸಮಾಜಕ್ಕೆ ಕೊಡುಗೆ ಏನಿದೆ ಇದನ್ನು ನಿರಂತರ ಮುಂದುವರಿಸಿ ನಮ್ಮ ಕರಾವಳಿಯ 2 ಜಿಲ್ಲೆಗಳು ಮಾತ್ರ ಅಲ್ಲ, ಈ ಭಾಗದ ಎಲ್ಲ ವಿದ್ಯಾರ್ಥಿಗಳು ಒಂದು ಲಾಭವನ್ನು ಪಡ್ಕೊಳ್ಬೇಕು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದ ಸರ್. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಈ ಮಾತಿಗೆ ತಕ್ಕದಾದಂಥ ಮಾತನ್ನು ನೀವು ತಿಳಿಸ್ಕೊಟ್ಟಿದ್ದೀರಾ. ಪ್ರತಿಯೊಂದು ಮಕ್ಕಳಿಗೆ ಏನೇನು ಬೇಕು ಅನ್ನೋದು ಶಿಕ್ಷಕರ ಜೊತೆಗೆ ನಮ್ಮ ಮಾಧ್ಯಮ ಕೂಡ ತಿಳಿಸ್ಕೊಡ್ತಾ ಇರುವಂಥದ್ದು ಒಂದು ಉತ್ತಮ ಸಂಗತಿ. ಅದೇ ರೀತಿ ಇನ್ನೊಬ್ಬರು ಟೀಚರ್ ಆಗಿರುವಂಥ ಮಿಸ್ಟರ್ ಕೃಷ್ಣಮೂರ್ತಿ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಅವರು ಕೂಡ ಒಂದು ಮಕ್ಕಳನ್ನು ಮುಂದಿಟ್ಕೊಂಡು ಮಕ್ಕಳು ಯಾವ ಥರ ಬೆಳಿಬೇಕು, ಯಾವ ರೀತಿ ಒಂದು ಪರೀಕ್ಷೆಗೆ ತಯಾರಾಗಬೇಕು, ಇದಕ್ಕೆ ಮಾಧ್ಯಮ ಈ ರೀತಿ ಸಹಕಾರ ಕೊಡೋದು ಎಷ್ಟರ ಮಟ್ಟಿಗೆ ಒಂದು ಉಪಯುಕ್ತ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ಬೇಕಾಗಿ ಕೇಳಿ. ನಮಸ್ಕಾರ ಎಲ್ಲರಿಗೂ. ಕಳೆದ 4 ವರ್ಷಗಳಿಂದ ಸ್ಪಂದನ ಸ್ಮಾರ್ಟ್ ಕ್ಲಾಸಿನ ಒಂದು ಭಾಗವಾಗಿ ಕೆಲಸ ಮಾಡಿದ ಅನುಭವದ ಮೇಲೆ ಹೇಳ್ತಾ ಇದ್ದೇನೆ. ಈ ಪರೀಕ್ಷೆಗಳು ಹತ್ತಿರ ಬರ್ತಾ ಇರೋ ಒಂದು ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಆತಂಕ ಮತ್ತು ಪರೀಕ್ಷೆಯ ಬಗ್ಗೆ ಒಂದು ಸ್ವಲ್ಪ ದಿಗಿಲು ಜಾಸ್ತಿ ಆಗ್ತದೆ. ಸೊ ಪರೀಕ್ಷೆ ಹತ್ತಿರ ಬರ್ತಾ ಇದ್ದ ಹಾಗೆ ನಮ್ಮ ಕಾರ್ಯಕ್ರಮಗಳಿಗೆ ಬರುವ ಫೋನ್ ಕಾಲ್ಗಳ ಸಂಖ್ಯೆ ಕೂಡ ಹಾಗೆ. ಎಷ್ಟು ಸಲ ಆ ಪ್ರಶ್ನೆಗಳಿಗೆ ನಾವು ಉತ್ತರ ಹಿಂದೆ ಕೊಟ್ಟಿದ್ದರೂ ಕೂಡ ಆ ಪ್ರಶ್ನೆಗಳು ಮತ್ತೆ ಅವರಿಗೆ ಆತಂಕ ಹುಟ್ಟಿಸ್ತವೆ ವಿದ್ಯಾರ್ಥಿಗಳಿಗೆ. ಸೊ ಹಾಗಾಗಿ ಪರೀಕ್ಷೆ ಹತ್ತಿರ ಬಂದಾಗೆ ಈ ಇಂಟ್ರ್ಯಾಕ್ಟಿವ್ ಕ್ಲಾಸ್ಗಳಲ್ಲಿ ತುಂಬ ವಿದ್ಯಾರ್ಥಿಗಳು ದೂರದ ಶಿವಮೊಗ್ಗ, ಭದ್ರಾವತಿ, ಮೈಸೂರಿನಿಂದ ಕೂಡ ಕೆಲವು ವಿದ್ಯಾರ್ಥಿಗಳು ನಮಗೆ ಫೋನ್ ಮಾಡಿ ಪ್ರಶ್ನೆಗಳನ್ನು ಕೇಳಿ ವಿಚಾರಿಸಿದ್ದಿದೆ. ಸೊ ಆ ನಿಟ್ಟಿನಲ್ಲಿ SSLC ಪಠ್ಯ ಬದಲಾಗಿರುವಂಥ ಸನ್ನಿವೇಶದಲ್ಲಿ NCERT ಟೆಕ್ಸ್ಟ್ ಬುಕ್ಕನ್ನು ಅಪ್ಗ್ರೇಡ್ ಮಾಡಿರುವ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಮತ್ತು ಸ್ವತಃ ಶಿಕ್ಷಕರಿಗೂ ಕೂಡ ತುಂಬ ಗೊಂದಲಗಳಿವೆ. ಪಾಠದಲ್ಲಿ ಯಾವ ರೀತಿ ಅದನ್ನು ಬೋಧಿಸಬೇಕು ಮತ್ತು ಯಾವ ವಿಧಾನವನ್ನು ಅಳವಡಿಸಬೇಕು ಮತ್ತು ಪರೀಕ್ಷೆಗಳಿಗೆ ವಿದ್ಯಾರ್ಥಿಗಳನ್ನು ಯಾವ ರೀತಿ ತಯಾರು ಮಾಡಬೇಕು ಅನ್ನೋದು ತುಂಬ ಗೊಂದಲದ ಪರಿಸ್ಥಿತಿಯಲ್ಲಿ ಎಲ್ಲ ವಿದ್ಯಾರ್ಥಿ ಸಮೂಹ ಮತ್ತು ಶಿಕ್ಷಕ ಸಮೂಹ ಇದೆ. ಹಾಗಾಗಿ ಈ ವರ್ಷದ ಏನು ಸ್ಮಾರ್ಟ್ ಕ್ಲಾಸ್ಗಳು ಪ್ರಾರಂಭ ಆಗ್ತವೆ ಆ ಕ್ಲಾಸ್ಗಳು ಖಂಡಿತ
ವಿದ್ಯಾರ್ಥಿಗಳಿಗೆ ಮತ್ತು ಶಿಕ್ಷಕರಿಗೆ ಗೊಂದಲವನ್ನು ನಿವಾರಿಸುವ ನಿಟ್ಟಿನಲ್ಲಿ ಇರ್ತವೆ ಅನ್ನೋ ಆಶಯವನ್ನು ವ್ಯಕ್ತಪಡಿಸ್ತೇನೆ. ಜೊತೆಗೆ ಕಳೆದ 4 ವರ್ಷಗಳಿಂದ ಏನು ಉಡುಪಿ ಜಿಲ್ಲೆ SSLC ಫಲಿತಾಂಶದಲ್ಲಿ ನಿರಂತರ 1ನೇ ಅಥವಾ 2ನೇ ಸ್ಥಾನವನ್ನು ಉಳಿಸ್ಕೊಂಡು ಬರ್ತಾ ಇದೆ, ಆ ನಿಟ್ಟಿನಲ್ಲಿ ಸ್ಪಂದನ ಸ್ಮಾರ್ಟ್ ಕ್ಲಾಸ್ನ ಒಂದು ಸಹಾಯ ಕೂಡ ಅದರಲ್ಲಿದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಈ ವರ್ಷದ ಎಲ್ಲ ತರಗತಿಗಳಿಗೆ ನಾನು ಶುಭ ಹಾರೈಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಮೊದಲನೆಯದಾಗಿ ಮಕ್ಕಳಿಗೆ ಪೋಷಕರು ಮೊದಲ ಟೀಚರ್ ಆಗಿರ್ತಾರೆ. ನಂತರ ಒಂದು ಗುರು ಯಾವ ರೀತಿ ಕಲಿಸ್ತಾರೆ ಅನ್ನೋದಕ್ಕೆ ಇವರೇ ಸಾಕ್ಷಿ. ಯಾಕಂದರೆ ಸ್ಮಾರ್ಟ್ ಕ್ಲಾಸನ್ನು ಸದಾ ನಡೆಸುವಂಥ ಸಂದರ್ಭದಲ್ಲಿ ಈಗಾಗಲೇ ಅವರು ಹೇಳಿದರು, ಒಂದರ ನಂತರ ಒಂದರಂತೆ ಕಾಲ್ ಬರ್ತಾ ಇರುತ್ತೆ, ಮಕ್ಕಳಿಗೆ ಗೊಂದಲ ಜಾಸ್ತಿ ಆಗುತ್ತೆ. ಸೊ ಈ ವರ್ಷ ಕೂಡ ಅದೇ ಒಂದು ಪರಿಸ್ಥಿತಿ ಬರುತ್ತೆ. ಯಾಕಂದರೆ ಸಿಲೆಬಸ್ ಚೇಂಜ್ ಆಗ್ತಾ ಇದ್ದ ಸಂದರ್ಭದಲ್ಲಿ ಒಂದು ಕಡೆ ಶಿಕ್ಷಕರಿಗೆ ತಲೆಬಿಸಿ, ಇನ್ನೊಂದೆಡೆಗೆ ಮಕ್ಕಳಿಗೆ ಅದರ ಪ್ರಾಬ್ಲಮ್ ಅನುಭವಿಸ್ತಾ ಇರುವಂಥದ್ದು. ಈ ಎಲ್ಲ ಒಂದು ಕಷ್ಟಗಳಿಗೆ ಸ್ಪಂದನ ವಾಹಿನಿ ಸ್ಪಂದಿಸ್ತಾ ಇದೆ. ಮಕ್ಕಳು ಇದರಿಂದ ಒಳ್ಳೆಯ ಅಭ್ಯಾಸವನ್ನು ಪಡಿಬೋದು. ಜೊತೆಗೆ ಏನು ಕೇವಲ ನಗರ ಅಲ್ಲ, ಗ್ರಾಮೀಣ ಪ್ರದೇಶದ ಮಕ್ಕಳಿಗೂ ಕೂಡ ಇದರ ಒಂದು ಅನುಕೂಲವನ್ನು ಪಡೀತಾರೆ ಅನ್ನೋದು ಕೂಡ ನಮ್ಮ ಸ್ಪಂದನ ವಾಹಿನಿಯ ಆಶಯವಾಗಿದೆ. ಕೊನೆಯದಾಗಿ ಈ ಒಂದು ಸ್ಟುಡಿಯೋದಲ್ಲಿ ಇಲ್ಲಿ ತನಕ ಬಂದು ನಮ್ಮ ಈ ಸ್ಮಾರ್ಟ್ ಕ್ಲಾಸಿಗೆ ಏನು ಆರಂಭವಾಗ್ತಾ ಇದೆ ಅದರ ಒಂದು ಉದ್ಘಾಟನೆ ಕಾರ್ಯಕ್ರಮಕ್ಕೆ ತಮ್ಮ ಕೆಲಸಗಳನ್ನು ಬಿಟ್ಟು ಇವತ್ತು ನಮ್ಮ ಜೊತೆ ಕೈ ಜೋಡಿಸಿದ್ದೀರಾ. ಎಲ್ಲ ಅತಿಥಿಗಳಿಗೆ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದ. ವೀಕ್ಷಕರೇ, ಇವತ್ತಿನಿಂದ ಸಂಜೆ 6ರಿಂದ 7 ಗಂಟೆಯವರೆಗೆ ಸ್ಪಂದನ ವಾಹಿನಿಯಲ್ಲಿ ಸ್ಮಾರ್ಟ್ ಕ್ಲಾಸ್ ಎಂಬ ತರಬೇತಿ ಶಿಕ್ಷಣ ಕಾರ್ಯಕ್ರಮ ಮುಂದುವರಿಯುತ್ತೆ. ಪ್ರತಿ ದಿವಸ ತಪ್ಪದೆ ವಿದ್ಯಾರ್ಥಿಗಳು ಇದನ್ನು ಪಡೆದುಕೊಂಡಲ್ಲಿ ಮುಂದಿನ ನಿಮ್ಮ ವಿದ್ಯಾಭ್ಯಾಸಕ್ಕೂ ಅನುಕೂಲ ಆಗುತ್ತೆ. ನೀವು SSLC ಎಕ್ಸಾಮ್ ಏನಿದೆ ಅದರಲ್ಲಿ ಉತ್ತಮ ಅಂಕ ಪಡೆಯೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ. Spandana presents Smart Class, easiest way to learn. ಸಿಲೆಬಸ್ ಚೇಂಜ್ ಆಗ್ತಿದೆ, ಆದರೂ ಪರವಾಗಿಲ್ಲ. ಸೈನ್ಸು ಮ್ಯಾಥ್ಸು ಮುಂಚೆಗಿಂತ ಸ್ವಲ್ಪ ಕಷ್ಟ ಇದೆಯಂತೆ, ಆದರೂ ಪರವಾಗಿಲ್ಲ. ಸ್ಕೂಲ್ ಜೊತೆ ಈ ಸಬ್ಜೆಕ್ಟ್ಸ್ನ ಬೇರೆ ಯಾರಾದರೂ ಹೇಳ್ಕೊಟ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ. ಏನೇ ಆದರೂ ಪರವಾಗಿಲ್ಲ, ಸ್ಮಾರ್ಟ್ ಕ್ಲಾಸ್ ಇದೆಯಲ್ಲ. Spandana presents Smart Class, easiest way to learn.